ಅಂಚಿನ ತೋಲ್ ಇನ್ನು ತೋಲ್ ಅರೆ ನಂಜಿ ಬರೆ ಪಲೆ ಬರೆ ಆಟಿದನ ಪಿರೋರ ನೀ ರೂಪ ಬೈದು ದೀಪಿಕಾ ಎನ್ನ ಮಧ್ಯಾಹ್ನ ಮೊಬೈಲ್ ಸ್ಟಾಕ್ ಮಾಡಿ ಸ್ವಿಚ್ ಆಫ್ ಅಂತ ಆನ್ ಮಾಡಿ ಸ್ವಿಚ್ ಆಫ್ ಆಗಿ ಹೋಗಂಗ ಕೋರ್ಸ್
ಸಮಸ್ಯೆ ಜಿಲ್ಲಾ ಭಾರಿ ಪರಿಹಾರ ಮಾಡ್ತಾರೆ ಜ್ಯೋತಿಷ ದಿನದ ಪ್ರಾಯಶ್ಚಿತ್ತ ಜಾಗ ಮೀಸಲು ನೀಡಿದ್ದು ನಾಗ ಪ್ರತಿಷ್ಠೆ ಮಾಡಿ ಸ್ವಲ್ಪ ವರ್ಷ ಪರಿಹಾರ ಆಮೇಲೆ ಕಣ್ಣ ಪರಿಹಾರ ಜ್ಞಾಪಕ 3 ದಿನದ ಕಾರ್ಯಕ್ರಮ ಪ್ರತಿಷ್ಠೆ ಆಮೇಲೆ ಪಂಡಿತ್ ಬಾಕಿ ಹಾಗೆ ಹೆಚ್ಚಾದ ನಾಗ ಪ್ರತಿಷ್ಠೆ ಕೊಂಡ ಬೇರೆ ಇಲ್ಲ ರಾತ್ರಿ ಇಲ್ಲಡಿಗೆ ಮಾತಾಡ್ಬೋದು ಬರ್ತಾ ನಾಗ ಬರುತ್ತೆ చెప్పు ಮುಲ್ಪ చెప్పున కదా అనుభవానికి ఇంట్లో మీ జిమ్ ఉంది ಮುಲ್ಪದಲ್ಲಿ ಘಟನೆ ಬೇತೆ ಮುಲ್ಪದಲ್ಲಿ ಸಾನ್ನಿಧ್ಯನೇ ಬೇತೆ ಅಂತ ಕಾಣುತ್ತಿದ್ದು ಸುಮಾರು ವರ್ಷ ಬರೆದಿದ್ದು ಐದು ಕೈತೆ ಅನಾರೋಗ್ಯ ఒక ವರ್ಷ ದೈವಾಲಯವಿದೆ ಅಂದಾಗನ ಕಾರಣ ಆಶೀರ್ವಾದ ಮಾತಾಡೋದು ಇಂಥ ಶುಭ ದಿವಸ ವಿಶೇಷ ఇక్కడ ಬಂದ ಉತ್ತರಾಯಣ ಮಾಘ ಮಾಸ ಬಂದ ವಿಶೇಷ ಸಮಯ ಐಟ್ಲೈನ್ ಪುಣ್ಯಮೆ ಇಂಥ ಶುಭ ದಿವಸದಲ್ಲಿ ವಶಂ ಪ್ರತ್ಯಾಗಬೇಕು ಸುರುಡು ದೇವರಿಗೆ ಪಂಚಗವ್ಯ ಪುಣ್ಯಾಹಾರ ಅದು ಶುದ್ಧ ಆಯ್ತು ನವಕ ಕಲಶ ಬಂದದ್ದು ನಾಗ ಬ್ರಹ್ಮರಿಗಳ ನಾಗದೇವರಿಗಳ ಐನ ಪಂಚಾಮೃತ ಅಭಿಷೇಕ ಬಂದದ್ದು ಕಲಶಾಭಿಷೇಕ ಬಂದದ್ದು ಸಮಸ್ತ ಈ ನಾರಾಯಣ ಸರ್ಪದೋಷ ವರ್ಷ ಆಶ್ಲೇಷ ಅಂತ ಸಾಧಾರಣ ಮಾತ ರೀತಿಯ ಸರ್ಪದೋಷ ಎಲ್ಲ ಒಪ್ಪಳು ಮಾಡ್ತಾರೆ ಸುಬ್ರಹ್ಮಣ್ಯ ಮತ್ತು ಜ್ಯೋತಿಷ ನಗರ ಬೆಂಗಳೂರು ಮೈಸೂರು ಹೆಚ್ಚಿನ ನಗರ ಆಶ್ಲೇಷ ಬರ್ಕೊಂಡು ಅದು ದಿನಕ್ಕೂ ಒಟ್ಟಿಗೆ ಆಪಣೆ 200, 300, 500 ಸಾವಿರದ ಆಪಣೆ ಒಟ್ಟಿಗೆ ಹಣ ಇಂಥ ಫಲ ತಿಳ್ಕೊಂಡು ಯಾಕಂದ್ರೆ ಇದರಲ್ಲಿ ವಿಶೇಷವಾದ ಮೂಲೆ ಆಶ್ಲೇಷ ಬರಿ ಮಾಡ್ತಾರೆ ಆ ನಮ್ಮನೆ ಸ್ವಂತ ಮಾಡ್ದಂತ ಅದುವೇ ಬೇತನೆ ಫಲನೇ ಬೇತನೆ ಆಶ್ಲೇಷ ಬರಿ ರಕ್ತೇಶ್ವರಿಗಳ ರಕ್ತ ಕಲಶ ಅಭಿಷೇಕ ತಮಿಳುನಾಡು ಲೋಕದ ಶುಭ್ರಿತಲ್ಲ ಶ್ರೀ ನಾಗಬ್ರಹ್ಮದೇವರು ಶ್ರೀ ನಾಗದೇವರು ಶ್ರೀ ವೆಂಕಟೇಶ್ವರಿ ಕ್ಷಮೆ ಕೊಡೋದು ಮಾಂತ್ರಿಸಿ ಸೇವೆಯನ್ನು ಸ್ವೀಕಾರ ಮಾಡೋದು
ಮುಖ್ಯವಾದ ಕರಿಯುಗೋಡು ಲೈತ ಮಂಡ ಕಣ್ಣು ಜೋಗಿನ ದೇವರ ಮಂಡ ಮಾತ್ರ ಪಾಕಿದ ದೇವರಿಗೆ ಮಾತ್ರ ಬೇರೆ ಬೇರೆ ತೊಂದರೆ ಕೊಟ್ಟು ನಮ್ಮ ಬಲಿಮೆಡಿಸುವುದನ್ನು ಈಚಿನ ಒಂದು ಸತ್ಯ ಮಾತಾಡ ದಾಯತವನಿಗೆ ಎಲ್ಲೇ ತೊಂದರೆ ಅಲ್ಲ ನಮ್ಮ ಕಣ್ಣಿಗೆ ಕೊಚ್ಚಿದ ಉಪದ್ರ ಬರುತ್ತದೆ ನಾವು ಮುಟ್ಟಾಗಿ ಉದಾಹರಣೆ ಮೂಲೆ ಗೊತ್ತು ನನಗೆ ಒಬ್ಬೇ ಜಾತಿ ಧರ್ಮ ದಾಲ ಇದೆ ಒಬ್ಬೇ ಜಾತಿ ಧರ್ಮ ಜೀವನ ಮುಲ್ಪದೇವೇ ಒಂದು ಸಾಕ್ಷಿ ಮಾತೆರೆಗಳ ವಾವಾಲಿಗೆ ತೊಂದರೆ ಬರ್ತದೆ ಒಬ್ಬೆ ಅಮ್ಮೆ ನಾನು ಪಣದಿದ್ದೇವೆ ಹಾಸ್ಟೆಲ್ ಬೈಕ್ ಅಲ್ಲ ಪೂರಾ ಸತ್ಯನಾಗಲಿ ಅಲ್ಪ ಆ ನಮ್ಮದಲ್ಲಿ ಉಪದ್ರ ಇದೆ ಚಿನ್ನ ಪೂರ ಇದು ವ್ಯವಸ್ಥೆ ಮಾಡ್ತಾ ಪೂರಂದ ಮಾಡ್ಪಾಯಿಲ್ಲ ಸಹಾಯ ಮಾಡ್ತಾ ಪೂರ ಎಡ್ಡ ಒಂದು ಪುಸ್ತಕ ಸಂಶಯನೇ ಅಂಚನಿ ఇది ఇట్లా మాత్రలు ప్రత్యేకంగా సేవలు ప్రార్థన మందన్నదాక ఏరు మాత్రం నీకు తింగులు ఏరు మాత్రం దిననిత్య బద్ద కై ముగిపోయారు ఏరు మాత్రం మనసు ఇట్టొంది అల్పంటే తను మన దన్నట్టు సహాయం అంటుంది అట్లే మాట నాగప్రమ్యులు నాగదేవులు రక్తేశ్వరి ఉత్తమ ఆరోగ్యాన్ని ఉత్తమ ఆయుష్యాన్ని అంచని మనసు సుఖాన్ని శాంతిని నెమ్మదిని కోరు పవిత్రంగా నెమ్మది చెంద దాకా అంచని ఆంటించి ఉద్యోగ వ్యవహారాలు ప్రగతిని ಧಾರಾಳ ಐಶ್ವರ್ಯವನ್ನು ಸಂಪಾದನೆ ಕೀರ್ತಿ ಗೌರವ ಸ್ಥಾನಮಾನಗಳನ್ನು ಅನುಗ್ರಹ ಮಾಡಬಹುದು ಯಾಕಂದ್ರೆ ಅಪವಾದಗಳು ಅಗೌರವಿತನ ಈ ಪೂರ ದೂರ ಮಾಡಬಹುದು ಅಂಚನೆ ಕೆಲವರಿಗೆ ಮಾಸ್ಕ್ ಭಕ್ತರು ಪುನಃ ಕೆಲವರಿಗೆ ವಿವಾಹ ಯೋಗ ಮಾತ್ರ ಆನಂದಬೇಕು ಅಂಚಿನ ಧಾರಾಳ ಸಂಕಲ್ಪದಲ್ಲಿ ಇದೆ ಕೆಲವರಿಗೆ ಸಂತಾನ ಭಾಗ್ಯದ ಜನಕ್ಕೆ ಸಂತಾನ ಭಾಗ್ಯವಾಗುವುದು ಅಂಚನೆ ಚರ್ಮ ವ್ಯಾಧಿ ನಾನಾ ರೀತಿಯ ರೋಗಗಳು ಮಾತ್ರ ಕೆಲವರಿಗೆ ಅಂಚಿನ ರೋಗಗಳ ಕೂಡ ನಿವಾರಣೆ ಆಗುವುದು ಮುಖ್ಯವಾದ ಈ ಬೇರೆ ತುಯ್ಯಂಗನೆ ಗೊತ್ತಾಗ್ತದೆ ಎಪ್ಪೋಲ ಮಸ್ತ್ ಬೇರೆ ಇರ್ತದೆ ಇದಕ್ಕೆ ಮಸ್ತ್ ಕಮ್ಮಿ ಮಾತಾಡಿಗಳಲ್ಲಿ ಭೀಕರ ಕಾಯಿಲೆ ಬರ್ತದೆ ಮಸ್ತ್ ಮೂಲದ ಇದೀಗ ಕಮ್ಮಿ ಅಂತ ಅಂಚಿನ ಬೆತ್ತಲೆ ಬೆತ್ತಲೆ ತಂದ ರೋಗಗಳು ಕೂಡ ದೂರ ಆಗುತ್ತದೆ ಜೋಕ್ಲೆಟ್ ಮಾತ್ರ ವಿದ್ಯಾರ್ಥಿನ ಅನುಗ್ರಹ ಒಂದು ಏರಾಳನಿಗೆ ಮುಲ್ಪ ನಮ್ಮನ್ನಲ್ಲಿ ನನಗೂ ಲೆಕ್ಕನ್ನ ಪ್ರೇರಣೆನ ನಾಗದೇವರು ಅನುಗ್ರಹ ಮಾಡೋದು ಅಂಚನೆ ಕವಿತಿಗೆ ಅಂಚನೆ ಬೇರೆ ಬೇರೆ ರೀತಿ ಕೆಲವರೆ ಪರಿಹಾರ ಆನಂದಿಪ್ಪು ಬೇರೆ ಬೇರೆ ರೀತಿ ತನ್ನ ಮನದನ್ನು ಬೇರೆ ಬೇರೆ ಸಹಾಯ ಮಾಡ್ತಾರೆ ಅಟ್ಲೆಲ್ಲ ಮಾತ್ರ ಇದ್ದಾವೆ ಮಾತ ಅಭಿವೃದ್ಧಿ ಆಗೋದು ಅಟ್ಲ ಒಂದು ಅವಸರ ಪ್ರಾರ್ಥನೆ ಮಾಡ್ಕೊಂಡು ಅಟ್ಲ ಇಷ್ಟಾರ್ಥ ಕೂಡ ಇದೆ ನನ್ನ ಇದೆ ನೆಲ್ಲ ಹೆಚ್ಚಿದೆ ನಾಗದೇವರ ಸೇವೆ ಮಾಡ್ತಾರೆ ಆ ನಾಗದೇವರ ಅನುಗ್ರಹ ಮಾಡ್ಬೋದು ನಾಗದೇವರ ಆಮೇಲೆ ಪೂಜೆ ಮಾಡಿದ್ರೆ ಸುಬ್ರಹ್ಮಣ್ಯ ದೇವರ ಇಂట్లో ಆರಾಧನೆ ಮಾಡ್ತಾರೆ ದೈವ ದೇವರ ಪ್ರಾರ್ಥನೆ ini kurle dakot
ಬರ್ತದೆ. ಒಳ್ಳೆಯ ರೀತಿಯಲ್ಲಿ ಸುಸೂತ್ರದಿಂದ ಒಳ್ಳೆಯ ರೀತಿಯಲ್ಲಿ ಹಾಕಿ ಒಳ್ಳೆಯ ರೀತಿಯ ಅನುಗ್ರಹದಿಂದ ಎಲ್ಲರಿಗೂ ಸೇರಿಸುತ್ತದೆ. ಇತ್ಯಾಸಂತ ಯಜಮಾನಸ್ಯ ಯಾಂತು ದೇವ